ಕಾಂಗ್ರೆಸ್ನವರಿಗೆ ಬಿಜೆಪಿಯನ್ನ ಕಂಡ್ರೆ ಹೆದರಿಕೆ ಇದ್ದು ಅದಕ್ಕಾಗಿ ಬಿಜೆಪಿಯವರ ಮೇಲೆ ರೌಡಿ ಶೀಟರ್ ಹಾಕಿಸಬೇಕು ಅಂತ ಭಾರಿ ಆಸೆ ಇದೆ. ಕಾಂಗ್ರೆಸ್ಸಿಗರಿಗೆ ಕೇವಲ ಕೇಸ್ ಹಾಕಿಸಲಷ್ಟೇ ದಮ್ಮು ತಾಕತ್ತು ಇರೋದು ಹೊರತು ಪ್ರತಿಭಟನೆಯಲ್ಲಿ ಆ ದಮ್ಮು ತಾಕತ್ತು ಇಲ್ಲ ಅಂತ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ. ಇಂದು ಐವನ್ ಮನೆಯಿಂದ ಪಾದಯಾತ್ರೆ ನಡೆಸಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಅಂತ ಹೇಳಲಾಗಿತ್ತು. ಈ ವಿಚಾರವಾಗಿ ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರ ಜತೆ ಸೇರಿ ಕಾದು ಕುಳಿತರೂ ಕಾಂಗ್ರೆಸ್ಸಿಗರು ಬಂದಿರಲಿಲ್ಲ. ಈ ವಿದ್ಯಮಾನದ ಬಳಿಕ ಶಾಸಕ ವೇದವ್ಯಾಸ್ ಕಾಮತ್ ಮಾಧ್ಯಮಗಳ ಜೊತೆ ಮಾತನಾಡಿ ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಂಕನಾಡಿ ತನಕ ಮೆರವಣಿಗೆಗೆ ಅನುಮತಿ ಪಡೆದು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಸುಳ್ಳು ಪ್ರಚಾರ ಮಾಡಿದ್ದಾರೆ. ಇಂತಹ ರಾಜಕೀಯ ನಾಟಕದಲ್ಲೇ 75 ವರ್ಷದ ದೇಶವನ್ನ ಆಡಳಿತ ಮಾಡಿದ್ದೀರಿ ಅಂತ ಹೇಳಿದ ವೇದವ್ಯಾಸ್ ಕಾಮತ್ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರನ್ನ ಕೀಳು ಮಟ್ಟದ ಪದ ಬಳಸಿ ಟೀಕಿಸಿದ್ದಾರೆ. ಪತ್ರಿಕೆಯಲ್ಲಿ ಐವನ್ ಡಿಸೋಜರ ಮನೆಯಿಂದ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ ಅಂತೇಳಿ ಹೇಳಿದರು. ಪೊಲೀಸರ ಅನುಮತಿಯಲ್ಲೇ ಕಂಕನಾಡಿ ತನಕ ಪಡ್ಕೊಂಡು ಕಚೇರಿಗೆ ಮುತ್ತಿಗೆ ಹಾಕ್ತೀರಿ ಅಂತೇಳಿ ನಿಮ್ಮ ಪೊಲಿಟಿಕಲ್ ಡ್ರಾಮಾವನ್ನು ಮಾಡಿದ್ದೀರಿ. ಇಂಥ ಪೊಲಿಟಿಕಲ್ ಡ್ರಾಮಾವನ್ನು ನಿಮ್ಮ DAನ್ನು 75 ವರ್ಷ ಆಡಳಿತದಲ್ಲಿ ನೀವು ಮಾಡಿದ್ದೀರಿ. ಹಾಗಾಗಿ ಇಲ್ಲಿ ಬರಲಿಕ್ಕೆ ನಾವು ಕಾಯ್ತಾ ಇದ್ವಿ. ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಎಲ್ಲರೂ, ಮಹಿಳಾ ತಂಡದವರು, ಮಹಿಳೆಯರು ಎಲ್ಲರೂ ಕಾಯ್ತಾ ಇದ್ದರು. ಬಂದರೆ ಅವರಿಗೆ ಯಾವ ರೀತಿ ಸ್ವಾಗತವನ್ನು ಮಾಡಬೇಕು. ಕಾಂಗ್ರೆಸ್ನ ಕಳ್ಳ ಪುಡಾರಿಗಳು, ಕಳ್ಳರು, ಪಟಿಂಗರು, ಲಫಂಗರು ಅವರ ಆಡಳಿತದಲ್ಲೇ ಬಸ್ಸಿಗೆ ಕನ್ನಡಿ ಹಾಕಿ ಹೊಡೆದು ಬಸ್ಸನ್ನು ಪುಡಿ ಮಾಡುವಂಥ, ಮಹಿಳೆಯರಿಗೆ ಹಲ್ಲೆ ಮಾಡುವಂಥ ಕಾಂಗ್ರೆಸ್ಸಿಗರು ಬಂದರೆ ಯಾವ ರೀತಿ ಅವರನ್ನು ಸ್ವಾಗತ ಮಾಡಬೇಕು ಅಂತೇಳುವಂಥದ್ದನ್ನು ನಮ್ಮ ಇಲ್ಲಿಯ ಎಲ್ಲ ಕಾರ್ಯಕರ್ತ ಬಂಧುಗಳು ನಾವು ತಯಾರಾಗಿದ್ವಿ.